ಕೃಷ್ಣ. ಶ್ರೀ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ 7ನೇ ಅಧ್ಯಾಯ ಶ್ಲೋಕ 67. ತುಮಾರ ಪ್ರಸಾದೇ ಬೇಜಾನೀನು ತನ್ರ ತತ್ವ ಸಂಭಾಷಿಲೆ ಜಾನಿವೆ ತಾನ್ರ ಏ ಮಾನ ಮಹತ್ವ. ಅನುವಾದ. ಸಾರ್ವಭೌಮ ಭಟ್ಟಾಚಾರ್ಯರು ನುಡಿದರು, ನಿಮ್ಮ ಕೃಪಾ ವಿಶೇಷದಿಂದ ರಾಮಾನಂದರಾಯರ ಬಗ್ಗೆ ಸತ್ಯವನ್ನು ಅರಿಯಲು ಸಾಧ್ಯವಾಗಿದೆ. ಆತನ ಸಂಗಡ ಮಾತಾಡುತ್ತಾ ನೀವು ಕೂಡ ರಾಮಾನಂದರಾಯರ ಮಹತ್ವವನ್ನು ಒಪ್ಪುತ್ತೀರಿ. ಪ್ರಿಯ ಶ್ಲೋಕದಲ್ಲಿ ಹೇಳುವಂತಹದ್ದು ಸರ್ವಮಠಾಚಾರ್ಯ ಅಂತ ಹೇಳ್ತಿದ್ದಾರೆ. ಪ್ರಿಯ ಶ್ಲೋಕದಲ್ಲಿ ಮೊದಲು ಶ್ರೀರಾಮಾನಂದರಾಯರೊಂದಿಗೆ ಮಾತನಾಡಿದಾಗ ಅವರ ವಿಚಾರ, ಪ್ರಯತ್ನ, ಪರಿಶ್ರಮ ಅಲೌಕಿಕವಾಗಿ ಅಸಾಮಾನ್ಯ ಆದುವು ಎಂಬುದನ್ನು ನಾನು ಅರಿಯಲಾಗಲಿಲ್ಲ. ಅವರೊಬ್ಬ ವೈಷ್ಣವನಿಂದಷ್ಟೇ ಸಾಮಾನ್ಯವಾಗಿ ಕಂಡು ಪರಿಹಾಸ್ಯ ಮಾಡಿದ. ಅಂದ್ರೆ ಅವರಿಗೆ ನಾನು ತಮಾಷೆ ಮಾಡಿದೆ. ಆಕ್ಚುಲಿ ರಾಮಾನಂದರಾಯ ಈಸ್ ವೈಷ್ಣವ. ಅವರ ವಿಚಾರ, ಪ್ರಯತ್ನ ಇದೆಲ್ಲ ಅಲೌಕಿಕ. ಅದು ನನಗೆ ಗೊತ್ತಿರಲಿಲ್ಲ. ನಾನು ಅವರಿಗೆ ಅವ್ರ ವೈಷ್ಣವ ಅಂತ ನಾನು ಅವರಿಗೆ ತಮಾಷೆ ಮಾಡಿದೆ. ಇದು ಯಾರು ಮಾಡುವುದು? ಸಾರ್ವಭೌಮ ಭಟ್ಟಾಚಾರ್ಯ. ಈಗ ನೋಡಿ, ಈಗ ಎಂತ ಹೇಳ್ತಿದ್ದಾರೆ, ಅದೇ ಸಾರ್ವಭೌಮ ಭಟ್ಟಾಚಾರ್ಯರು ಹೇಳುವಂತದ್ದು, ನಿಮ್ಮ ಕೃಪಾ ವಿಶೇಷದಿಂದ. ಈಗ ಸಾರ್ವಭೌಮ ಭಟ್ಟಾಚಾರ್ಯ ವೈಷ್ಣವರಾಗಿದ್ದಾರೆ, ಅದು ಚೇತನ ಮಹಾಪ್ರಭು ಕೃಪೆಯಿಂದ. ನಿಮ್ಮ ಕೃಪಾ ವಿಶೇಷದಿಂದ ರಾಮಾನಂದರಾಯರ ಬಗ್ಗೆ ಸತ್ಯವನ್ನು ಅರಿಯಲು ಸಾಧ್ಯ. ಈಗ ಅವರಿಗೆ ಗೊತ್ತಾಗ್ತದೆ, ಈಸ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಡಿವೋಟಿ. ಯಾರಿಗೆ? ಸಾರ್ವಭೌಮ ಭಟ್ಟಾಚಾರ್ಯ. ಈಗ ಗೊತ್ತಾಗ್ತವ. ಮುಂಚೆ ಭೇಟಿ ಆಗಿದ್ದಾರೆ. ಆಗ ಸಾರ್ವಭೌಮ ಭಟ್ಟಾಚಾರ್ಯ ಮಾಯವಾದಿ ಸನ್ಯಾಸಿ ಆಗಿದ್ರು. ಆಗ ಅವ್ರು ತಮಾಷೆ ಮಾಡಿದರು ವೈಷ್ಣವನ್ ಕಂಡು. ಆದ್ರೆ ಈಗ ಅಂತ ಹೇಳ್ತಿದ್ದಾರೆ, ನಿಮ್ಮ ಕೃಪೆಯಿಂದ ರಾಮಾನಂದರಾಯರ ಬಗ್ಗೆ ಸತ್ಯವನ್ನು ಅರಿಯಲು ಸಾಧ್ಯವಾಗಿದೆ. ಹಾಗಾಗಿ ಆತನ ಸಂಗಡ ಮಾತಾಡುತ್ತಾ ನೀವು ಕೂಡ ರಾಮಾನಂದರಾಯರ ಮಹತ್ವವನ್ನು ಒಪ್ಪುತ್ತೀರಿ. ಈಗ ನೀವು ಹೋಗ್ತಾ ಇದ್ದೀರಿ ಸೌತ್ ಇಂಡಿಯಾಕ್ಕೆ, ಹಾಗಾಗಿ ನೀವು ಅವರ ಸಂಘ ಮಾಡ್ತೀರಿ. ಆಗ ನಿಮ್ಗೆ ಗೊತ್ತಾಗ್ತದೆ ರಾಮಾನಂದರಾಯ ಯಾವ ಲೆವೆಲ್ ಅಲ್ಲಿ ಇದ್ದಾನೆ ಅಂತ. ಸಾರ್ವಭೌಮ ಭಟ್ಟಾಚಾರ್ಯರು ಇದನ್ನು ಹೇಳ್ತಾ ಇದ್ದಾರೆ. ಎಸ್. ಶ್ಲೋಕ 68. ಅಂಗೀಕಾರ ಕರಿ ಪ್ರಭು ತಾನಾರ ವಚನ ತಾಂದ್ರೆ ವಿಲಯಾದಿತ್ಯ ತಾಂದ್ರೆ ಕೈಲಾಲಿಂಗನ. ಅನುವಾದ. ಶ್ರೀ ಚೈತನ್ಯ ಮಹಾಪ್ರಭುಗಳು ರಾಮಾನಂದರಾಯರನ್ನು ಭೇಟಿಯಾಗೆಂದು ತಿಳಿಸಿದ ಸಾರ್ವಭೌಮ ಭಟ್ಟಾಚಾರ್ಯರ ಕೋರಿಕೆಯನ್ನು ಮನ್ನಿಸಿದರು. ಸಾರ್ವಭೌಮರಿಗೆ ವಿದಾಯ ಹೇಳುತ್ತಾ ಪ್ರಭುಗಳು ಭಟ್ಟಾಚಾರ್ಯರನ್ನು ಆಲಂಗಿಸಿದರು. ಎಸ್. ಈಗ ವಿದಾಯ ಹೇಳ್ತಾ ಇದ್ದಾರೆ. ಎಸ್, ಓಕೆ, ನೀವು ಹೇಳ್ತಾ ಇದ್ದೀರಿ ಸಾರ್ವಭೌಮ ಭಟ್ಟಾಚಾರ್ಯ, ನಾನು ರಾಮಾನಂದರಾಯರನ್ನು ಮೀಟ್ ಆಗ್ತೇನೆ. ಈಗ ವಿದಾಯ ಹೇಳ್ತಾ ಇದ್ದಾರೆ. ಮತ್ತೆ ಭಟ್ಟಾಚಾರ್ಯರನ್ನು ವಾಪಸ್ ಆಲಿಂಗನ ಮಾಡ್ತಾರೆ. ನೋಡಿ ಎಷ್ಟು ಸತಿ ಆಲಿಂಗನ ಸಿಗ್ತಾರೆ ಚೈತನ್ಯ ಮಹಾಪ್ರಭುವಿಂದ. ಅದಕ್ಕೆ ಇರುವಂಥದ್ದು, ನಾವು ಪ್ಯೂರ್ ಡಿವೋಟಿ ಆಗ್ಬೇಕು. ಮತ್ತೆ ನಮಗೆ ಚೈತನ್ಯ ಮಹಾಪ್ರಭುದು ಆಲಿಂಗನ ಸಿಗ್ತಾ ಇರ್ತದೆ. ಭಟ್ಟಾಚಾರ್ಯ ನೋಡಿ ಎಷ್ಟು ಸತಿ ಆಯ್ತು ಆಲಿಂಗನ ಚೈತನ್ಯ ಮಹಾಪ್ರಭು. ಈಗ ಹೋಗುವಾಗ ವಾಪಸ್ ಆಲಿಂಗನ ಮಾಡ್ತಾ ಇದ್ದಾರೆ. ಎಸ್, ಸಾರ್ವಭೌಮ ಭಟ್ಟಾಚಾರ್ಯರೇ, ನೀವು ಹೇಳಿದಾಗೆ
ನಿಮ್ಮ ಕೋರಿಕೆಯನ್ನು ನಾನು ಮನ್ನಿಸ್ತೇನೆ. ನಾನು ರಮಾನಂದರಾಯರನ್ನು ಭೇಟಿ ಆಗ್ತೇನೆ. ಚೇತನ್ ಹೇಳ್ತಾರೆ. ಎಸ್, ನೆಕ್ಸ್ಟ್ ಶ್ಲೋಕ 69. ಗೌರೇ ಕೃಷ್ಣ ಬಾಜಿ ಮೋರ कारी आशीर्वादे नीलाचले आसीये ना तुम्हारा प्रसादे. अनुवाद ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ. ಭಟ್ಟಾಚಾರ್ಯರು ಮನೆಯಲ್ಲಿ ಪ್ರಭು ಕೃಷ್ಣನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವಾಗೆ ಆಶೀರ್ವಾದಿಸಿದಲ್ಲಿ ಸರ್ವಮರ ಆ ಕೃಪೆಯಿಂದ ಆಗಿ ತಾನು ಮತ್ತೆ ಜಗನ್ನಾಥಪುರಿ ಕ್ಷೇತ್ರಕ್ಕೆ ಹಿಂತಿರುಗಬಹುದೆಂಬುದಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರನ್ನು ಕೋರಿದರು. ನೋಡಿ ಎಂತ ಮಾಡ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು ಹೇಳುವಂತದ್ದು ಭಟ್ಟಾಚಾರ್ಯರ ಹತ್ರ, ನೀವು ನನಗೆ ಕೃಪೆ ತೋರಿಸಿ. ಹಾಗಾಗಿ ಎಸ್, ಎಸ್, ಭಟ್ಟಾಚಾರ್ಯರು ಮನೆಯಲ್ಲಿ ಪ್ರಭು ಕೃಷ್ಣನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವಾಗೆ ಆಶೀರ್ವಾದಿಸದಲ್ಲಿ ಸರ್ವಮರ ಆ ಕೃಪೆಯಿಂದಾಗಿ ತಾನು ಮತ್ತೆ ಜಗನ್ನಾಥ ಕ್ಷೇತ್ರಕ್ಕೆ ಹಿಂತಿರುಗಿ ಬಹುದೆಂಬುದಾಗಿ ಶ್ರೀ ಚೈತನ್ಯ ಮಹಾಪ್ರಭು ಅವರನ್ನು ಕೋರಿದರು. ಅಂದ್ರೆ ಚೈತನ್ಯ ಮಹಾಪ್ರಭು ಈಗ ಬ್ಲೆಸ್ಸಿಂಗ್ ಹೇಳ್ತಾ ಇದ್ದಾರೆ ಯಾರು ಭಟ್ಟಾಚಾರ್ಯರ ಹತ್ರ, ವಾಪಸ್ ನಾನು ಜಗನ್ನಾಥಪುರಿ ಕ್ಷೇತ್ರಕ್ಕೆ ಹಿಂತಿರುಗಿ ಬರ್ಬೇಕಂತ. ಎಸ್, ಈಗ ನಾವು ಭಾವಾರ್ಥ ನೋಡುವ. ಕರಿಯ ಆಶೀರ್ವಾದ ಎಂದರೆ ನನ್ನ ಮೇಲೆ ನಿಮ್ಮ ಆಶೀರ್ವಾದ ಅನುಗ್ರಹವನ್ನು ಮುಂದುವರಿಸಿ ಎಂಬುದಾಗಿ ಅರ್ಥ. ಶ್ರೀ ಚೈತನ್ಯ ಮಹಾಪ್ರಭುಗಳು ಆಶ್ರಮದ 4ನೇ ಶ್ರೇಣಿಯಲ್ಲಿದ್ದವರು ಹಾಗೂ ಎಲ್ಲಾ ರೀತಿಯ ಗೌರವ ಮನ್ನಣೆ ಭಾಜನರಾಗಿದ್ದವರು. ಸರ್ವ ಭಟ್ಟಾಚಾರ್ಯರು ಆದರೂ ಗೃಹಸ್ಥರಾಗಿ ಬದುಕಿನ ದ್ವಿತೀಯ ಶ್ರೇಣಿಯಲ್ಲಿದ್ದವರು. ಒಬ್ಬ ಸನ್ಯಾಸಿಯು ಗೃಹಸ್ಥನೊಬ್ಬನನ್ನು ಆಶೀರ್ವಾದಿಸುವುದುಂಟು, ಆದರೆ ಈಗ ತಮ್ಮ ವ್ಯಾವಹಾರಿಕ ನೀತಿಗಳಿಂದಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಒಬ್ಬ ಗೃಹಸ್ಥರ ಆಶೀರ್ವಾದ ಕೋರಿದರು. ನೋಡಿ, ಇದಕ್ಕೆ ಹೇಳುವಂತಹದ್ದು ನಮ್ರತೆ. ಯೂಶುವಲಿ ಯಾರು ಸನ್ಯಾಸಿ ಗೃಹಸ್ಥನಿಗೆ ಆಶೀರ್ವಾದ ಮಾಡುವಂತದ್ದು, ಆದ್ರೆ ಇಲ್ಲಿ ಎಂತ ಮಾಡ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು? ಸರ್ವ ಭಟ್ಟಾಚಾರ್ಯರು ಗೃಹಸ್ಥ, ಹಾಗಾಗಿ ಅವರಲ್ಲಿ ನೀವು ನನಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವು ನನಗೆ ಆಶೀರ್ವಾದಿಸಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆದರೆ ಈಗ ತಮ್ಮ ವ್ಯಾವಹಾರಿಕ ನೀತಿಗಳಿಂದಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಒಬ್ಬ ಗೃಹಸ್ಥರ ಆಶೀರ್ವಾದ ಕೋರಿದರು. ಈ ಘಟನೆಯು ಶ್ರೀ ಚೈತನ್ಯ ಮಹಾಪ್ರಭುಗಳ ಬೋಧೆಯ ವಿಶೇಷತೆಯನ್ನು ತೋರ್ಪಡಿಸುತ್ತದೆ. ನೋಡಿ, ಇದೇ ಎಂತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದು ತುಂಬಾ ವಿಶೇಷ. ಈಗ ಹೊರಗೆ ಅಂತಂದ್ರೆ ಬೇರೆ ಸನ್ಯಾಸಿಗಳು ಇದನ್ನೆಲ್ಲ ಒಪ್ಪುವುದಿಲ್ಲ. ಆದ್ರೆ ಈ ವೈಷ್ಣವ ಪದ್ಧತಿಯಲ್ಲಿ, ಅದು ಕೂಡ ನಮ್ಮಲ್ಲಿ ಹೇಗೆ ಅಂದ್ರೆ ಸನ್ಯಾಸಿ ಅಂದ್ರೆ ಅವನಿಗೆ ಗೊತ್ತುಂಟು ನಾನು ಭಗವಂತನ ಪ್ರಚಾರಕ್ಕೆ ಇರುವಂತದ್ದು, ಹಾಗಾಗಿ ಯಾರಿಗೆ ಬೇಕಿದ್ರು ಅಡ್ಡ ಬಿಡ್ಲಿಕ್ಕೆ ರೆಡಿ ಇದ್ದಾನೆ. ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಇದು ಹೈದರಾಬಾದಲ್ಲಿ ಆದ ಘಟನೆ. ಒಮ್ಮೆ ಎಂತ ಆಯ್ತಂದ್ರೆ, ಇಬ್ಬರು ಡಿವೋಟೀಸ್ನವರು ಪೊಲೀಸ್ನವರೊಟ್ಟಿಗೆ ಜಗಳ ಮಾಡಿದ್ರು. ಜಗಳ ಮಾಡಿ ಪೊಲೀಸ್ನವರು ಎಂತ ಮಾಡಿದ್ರು ಅಂದ್ರೆ ಲ್ಯಾಂಡ್ ಇಸ್ ಡಾಕ್ಯುಮೆಂಟೇಶನ್ ಅದಕ್ಕೆ ಸ್ವಲ್ಪ ಕಿರಿಕಿರಿ ಮಾಡಿದ್ರು. ಮತ್ತೆ ನಾವು ಬೇರೆ ಯಾರಿಗಾದ್ರೂ ಕೊಡ್ತೇವೆ, ನಿಮ್ಗೆ ಕೊಡುವುದಿಲ್ಲ, ಆ ರೀತಿಯೆಲ್ಲ ಆಯ್ತು. ಕಡೆಗೆ ಇವರು ಡಿವೋಟೀಸ್ನವರು ಗುರು ಮಹಾರಾಜಿಗೆ ತಿಳಿಸಿದ್ರು. ಗುರು ಮಹಾರಾಜ್ ಅಲ್ಲಿಗೆ ಬಂದರು. ಗುರು ಮಹಾರಾಜ್ ತಿಳಿಸುವಾಗ ಪೊಲೀಸ್ ಬಗ್ಗೆ ತುಂಬಾ ಎಲ್ಲ ಹೇಳಿದ್ರು ಇವರು ಡಿವೋಟೀಸ್. ಹಾಗಾಗಿ ಅವ್ರೆಂತ ಎಣಿಸಿದ್ರು ಅಂದ್ರೆ
ಗುರು ಮಹಾರಾಜ್ ಇವರ ಫೇವರ್ ಆಗಿರ್ತಾನೆ, ಪೊಲೀಸ್ನವ್ರಿಗೆ ಬೈತಾರ ಅಂತ ಎಣಿಸು. ಆದ್ರೆ ಗುರು ಮಹಾರಾಜ್ ಸೀದಾ ಬಂದು ಸ್ಟೇಷನ್ಗೆ ಬಂದು ಪೊಲೀಸಿಗೆ ಅಡ್ಡ ಬಿದ್ದು ಕಾಲು ಹಿಡಿದು ದಯವಿಟ್ಟು ಕ್ಷಮಿಸಿ. ಆಗ ಆ ಪೊಲೀಸಿಗೆ ಎಂತ ಮಾಡ್ಬೇಕಂತ ಆಗ್ಲಿಲ್ಲ, ಸನ್ಯಾಸಿ ಅಡ್ಡ ಬಿಡುವಂಥದ್ದು. ಮತ್ತೆ ಇಮಿಡಿಯೇಟ್ ಅವ ಹೇಳಿದ, ಓಕೆ ಓಕೆ ಓಕೆ, ನಾನು ಈ ಜಾಗವನ್ನು ನೀವು ಹೇಳುವ ತನಕ ನಾನು ನಿಮ್ಮ ಕಾಲು ಬಿಡುವುದಿಲ್ಲ. ಈ ಡಾಕ್ಯುಮೆಂಟ್ ಜಾಗವನ್ನು ಬೇರೆ ಯಾರಿಗೂ ಕೂಡ ಇದು ಮಾಡಬೇಡಿ. ಆಯ್ತಾಯ್ತು, ಮಾಡೋದಿಲ್ಲ. ನಾನು ಸಿಟ್ಟಲ್ಲಿ ಹೇಳಿದ್ದು ಮಾಡೋದಿಲ್ಲ, ನೀವು ಕಾಲು ಬಿಡಿ. ಮತ್ತೆ ಕಾಲು ಬಿಟ್ರಿ. ಹಾಗಾಗಿ ನೋಡಿ, ಇದು ಸನ್ಯಾಸಿ, ಇಷ್ಟು ನಮ್ರತೆ. ಹಾಗಾಗಿ ಇದು ಚೈತನ್ಯ ಮಹಾಪ್ರಭುವನ್ನು ನಾವು ಫಾಲೋ ಮಾಡುವಂಥದ್ದು. ಇಲ್ಲಿ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣ, ಸನ್ಯಾಸಿ. ಅವರು ಸರ್ವ ಭಟ್ಟಾಚಾರ್ಯರ ಹತ್ರ ಆಶೀರ್ವಾದ ಕೇಳ್ತಾ ಇದ್ದಾರೆ. ಈ ಘಟನೆಯು ಚೈತನ್ಯ ಮಹಾಪ್ರಭುಗಳ ಬೋಧೆಯ ವಿಶೇಷತೆಯನ್ನು ತೋರ್ಪಡಿಸುತ್ತದೆ. ಐಕ್ಯತೆಯ ಪರಿಗಣನೆಗಳೇನೇ ಇರಲಿ, ಪ್ರಭು ಶ್ರೀ ಚೈತನ್ಯ ಪ್ರತಿಯೊಬ್ಬರಿಗೂ ಸಮಾನ ಸ್ಥಾನವನ್ನು ನೀಡಿದರು ನೋಡಿ. ಹಾಗಾಗಿ ಯಾರಿಗೆ ಹೇಳುವಂಥದ್ದು? ರಮಾನಂದ ರಾಯ್ಗೆ ಹೇಳುವಂಥದ್ದು. ರಮಾನಂದ ರಾಯ್ ಹೇಳುವಂಥದ್ದು, ನಾನು ಶೂದ್ರ ಮತ್ತೆ ನಾನು ಗೃಹಸ್ಥ, ನೀವು ಬ್ರಾಹ್ಮಣ ಮತ್ತೆ ನೀವು ಸನ್ಯಾಸಿ. ಚೈತನ್ಯ ಬ್ರಾಹ್ಮಣ ಮತ್ತೆ ಸನ್ಯಾಸಿ, ಹಾಗಾಗಿ ನೀವು ಹೇಳಿ. ಅದಕ್ಕೆ ಚೈತನ್ಯ ಮಹಾಪ್ರಭು ಕಿಬಾ ವಿಪ್ರ ಕಿಬಾ ನ್ಯಾಯ ಶೂದ್ರ ಕೇನ ನ್ಯಾಯ ಹೇ ಕೃಷ್ಣ ತತ್ವ ಗುರು ಹೋಯ. ಅಂದ್ರೆ ಒಬ್ಬ ಕಿಬ ವಿಪ್ರ ಅಂದ್ರೆ ಬ್ರಾಹ್ಮಣ ಇರಲಿ, ಸನ್ಯಾಸಿ ಇರಲಿ, ಶೂದ್ರ ಇರಲಿ, ಅವನಿಗೆ ಕೃಷ್ಣ ತತ್ವ ಗೊತ್ತಿದ್ರೆ ಅವ ಗುರು. ಹಾಗಾಗಿ ನೀನು ಹೇಳು ನೋಡಿ. ಚೈತನ್ಯ ಮಹಾಪ್ರಭು ಎಷ್ಟು ಎಂತಂದ್ರೆ ಎಷ್ಟು ನಮ್ರತೆ ಚೈತನ್ಯ ಮಹಾಪ್ರಭು ಹತ್ರ. ಚೈತನ್ಯ ಮಹಾಪ್ರಭು ಮತ್ತೆ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಅವರು ಮುಸ್ಲಿಂ ರಾಜನಿಗೆ ಕೆಲಸ ಮಾಡ್ತಾ ಇದ್ರು. ಹಾಗೆ ಅವರ ಹೆಸರು ಕೂಡ ಮುಸ್ಲಿಂ ಆಗಿತ್ತು. ಹಾಗೆ ಅವರಿಗೆ ಎಂಟ್ರಿ ಇರಲಿಲ್ಲ ಜಗನ್ನಾಥಪುರಿಗೆ. ಹಾಗೆ ಅವ್ರು ಹೇಳ್ತಾ ಇದ್ರು ಸನಾತನ ಗೋಸ್ವಾಮಿ, ನೀಚ ಜಾತಿ ನೀಚ ಸಂಗಿ ಪತಿತ ಅಧಮ ಕುವಿಷಯಕೋ ಗೋವಿನೋ ಪಡಿ ಗುಣಾಯಿನು ಜನ್ಮ. ಹಾಗಾಗಿ ನಾನು ನೀಚ ಜಾತಿ, ನಾನು ನೀಚ ಸಂಗಿ, ನನ್ನ ಸಂಘ ಕೂಡ ನೀಚ, ನಾನು ಪತಿತ, ನಾನು ದೊಡ್ಡ ಪತಿತ. ಚೈತನ್ಯ ಮಹಾಪ್ರಭು ಇದನ್ನು ಕೇಳುವಾಗ, ಸನಾತನ ನಿನ್ನ ನಮ್ರತೆ ನನ್ನ ಹಾರ್ಟ್ ಅನ್ನು ಮೆಲ್ಟ್ ಮಾಡ್ತಾ ಉಂಟು. ಆಲಿಂಗನ ಮಾಡಿದ್ರು. ಹಾಗಾಗಿ ಇದು ಚೈತನ್ಯ ಮಹಾಪ್ರಭುದು ವಿಶೇಷ ಗುಣ. ಚೈತನ್ಯ ಮಹಾಪ್ರಭು ನಮ್ಮ ಎಂತ ಹೇಳುವಂತದ್ದು ಹುಟ್ಟಿಗೆ ಇಂಪಾರ್ಟೆನ್ಸ್ ಕೊಡುವುದಲ್ಲ, ನಮ್ಮ ಜಾತಿಗೆ ಇಂಪಾರ್ಟೆನ್ಸ್ ಕೊಡುವುದಲ್ಲ, ನಮ್ಮಲ್ಲಿರುವ ಕೃಷ್ಣ ಭಕ್ತಿಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು. ನಮ್ಮಲ್ಲಿ ಉನ್ನತ ಮಟ್ಟದ ಕೃಷ್ಣ ಭಕ್ತಿ ಇದ್ರೆ ಅವರ ಹಾರ್ಟ್ ಮೆಲ್ಟ್ ಆಗ್ತದೆ. ಹಾಗಾಗಿ ಇದು ನಿಜವಾದ ರೆವಲ್ಯೂಷನ್. ಹಾಗೆ ಕೃಷ್ಣ ಪ್ರಜ್ಞೆಯಿಂದ ನಾವು ಕೃಷ್ಣ ಪ್ರೇಮದ ಹಂತಕ್ಕೆ ಹೋಗ್ಬೋದು. ಕೃಷ್ಣ ಪ್ರೇಮದ ಹಂತಕ್ಕೆ ಹೋದ ಮೇಲೆ ನಾವು ನೋಡಿ, ಈಗ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ, ನಾನು ಶೂದ್ರ, ನಾನು ಭಾರತೀಯ, ನಾನು ಅಮೆರಿಕನ್, ನಾನು ಆಸ್ಟ್ರೇಲಿಯನ್, ನಾನು ಅದು, ನಾನು ಅವರ ಮಗ, ನಾನು ಇದೆಲ್ಲ ದೇಹದ ಭಾವನೆ. ಚೈತನ್ಯ ಮಹಾಪ್ರಭು ದೇಹದ ಭಾವನೆಗೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ಮತ್ತೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು? ಎಸ್, ಯಾರು ಹೇಳ್ತೀರಿ? ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಮತ್ತೆ ಚೈತನ್ಯ ಮಹಾಪ್ರಭು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು? ಎಸ್, ಯಾರು ಹೇಳ್ತೀರಿ? ಭಕ್ತಿ, ಕೃಷ್ಣ ಪ್ರಜ್ಞೆ. ಕೃಷ್ಣ ಪ್ರಜ್ಞೆ ಇರೋರಿಗೆ, ಕೃಷ್ಣ ಪ್ರಜ್ಞೆ ಇರುವವರಿಗೆ, ಉನ್ನತ ಕೃಷ್ಣ ಪ್ರಜ್ಞೆ ಇರೋರಿಗೆ, ಉನ್ನತ ಕೃಷ್ಣ ಪ್ರಜ್ಞೆ ಇರೋರಿಗೆ, ಉನ್ನತ ಕೃಷ್ಣ ಪ್ರಜ್ಞೆ ಇರುವವರಿಗೆ. ಎಸ್, ಬೇರೆಯವರು? ಎಸ್, ಯಾರು ಹೇಳ್ತೀರಿ? ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು ಚೈತನ್ಯ ಮಹಾಪ್ರಭು? ಯಾರಿಗೆ ಎಲ್ಲಿ ಬರೋದಿಲ್ವಾ? ಹರೇ ಕೃಷ್ಣ ಗುರುಜಿ. ಕೃಷ್ಣನ ಭಕ್ತಿ ಸೇವೆ. ಭಕ್ತಿ ಸೇವೆ
ಇಲ್ಲಿ ಗೃಹಸ್ಥಾಶ್ರಮದವರಿಗೆ. ಓಕೆ, ಹರೇ ಕೃಷ್ಣ. ಎಸ್, ಹಾಗಾಗಿ ಚೈತನ್ಯ ಮಹಾಪ್ರಭು ನೋಡಿ ಇದನ್ನೆಲ್ಲ ನೋಡ್ತಾ ಇರಲಿಲ್ಲ. ಚೈತನ್ಯ ಮಹಾಪ್ರಭು ಟೋಟಲಿ ಅವ ಎಷ್ಟು ನಮ್ರರಾಗಿ ಕೃಷ್ಣನ ಆ ಒಂದು ಕೃಷ್ಣ ಪ್ರೇಮದಲ್ಲಿದ್ದಾನೆ ಇದನ್ನು ನೋಡ್ತಾ ಇದ್ರು. ಚೈತನ್ಯ ಅದನ್ನು ನೋಡ್ತಾ ಇದ್ರು. ಅಂದ್ರೆ ಆ ಅನನ್ಯ ಭಕ್ತಿ ಸೇವೆ, ಅನನ್ಯ ಭಕ್ತಿ ಸೇವೆ ಇದಕ್ಕೆ ಮತ್ತೆ ನಮ್ರತೆ ನೋಡಿ. ಆಕ್ಚುಲಿ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದ್ಮೇಲೆ ನಮ್ರತೆ ಬರ್ಬೇಕಂತೆ. ಈಗ ಚೈತನ್ಯ ಮಹಾಪ್ರಭು ಯಾವುದೇ ಅಸೋಸಿಯೇಟ್ಸ್ ನೋಡಿ, ಎಲ್ಲರೂ ಒಂದಕ್ಕಿಂತ ಒಂದು ಒಬ್ಬರಿಗಿಂತ ಒಬ್ಬರು ಉನ್ನತ ಮಟ್ಟದ ನಮ್ರತೆಯಲ್ಲಿ ಇದ್ದಾರೆ. ಒಬ್ಬರಿಗಿಂತ ಒಬ್ಬರು ಯಾವುದೇ ನೀವು ಚೈತನ್ಯ ಯಾವುದೇ ಪಾಠ ಅಂತ ತೆಗೀರಿ, ನಿಮ್ಗೆ ಅಲ್ಲಿ ಕಾಣುವಂಥದ್ದು ಉನ್ನತ ಮಟ್ಟದ ಭಕ್ತಿ ಸೇವೆ ಮತ್ತೆ ನಮ್ರತೆ. ಚೈತನ್ಯ ಮಹಾಪ್ರಭು ಹಾರ್ಟ್ ಇದಕ್ಕೆ ಮೆಲ್ಟ್ ಆಗ್ತದೆ. ಹಾಗಾಗಿ ಈ ಘಟನೆಯು ಚೈತನ್ಯ ಮಹಾಪ್ರಭು ಬೋಧೆಯ ವಿಷಯದಲ್ಲಿ ತೋರ್ಪಡಿಸಿದೆ. ಐಕತೆಯ ಪರಿಗಣನೆ ಏರಿಯಾದಲ್ಲಿ ಪ್ರಭು ಶ್ರೀ ಚೈತನ್ಯ ಪ್ರತಿಯೊಬ್ಬರಿಗೂ ಸಮಾನ ಸ್ಥಾನವನ್ನು ನೀಡಿದರು. ಪ್ರಭುಗಳ ಎಲ್ಲಾ ಚಳುವಳಿಯು ಪೂರಾ ಆಧ್ಯಾತ್ಮಿಕ ಸ್ವರೂಪದೆ. ನೋಡಿ, ಚೈತನ್ಯ ಮಹಾಪ್ರಭು ಚಳುವಳಿ ಅಂದ್ರೆ ಟೋಟಲಿ ಅದು ಆಧ್ಯಾತ್ಮಿಕ ಸ್ವರೂಪ. ಅಂದ್ರೆ ಗೋಲೋಕದಲ್ಲಿ ಆಗುವ ಆಕ್ಟಿವಿಟೀಸ್ ಅದು ಇಲ್ಲಿಗೆ ಬಂದಂತೆ. ಇಲ್ಲಿಗೆ ಚೈತನ್ಯ ಮಹಾಪ್ರಭು ಇರುವಾಗ ಈ ನವದೀಪ್ ಮಾಯಾಪುರಿಗೆ ಬಂತು, ಮತ್ತೆ ಚೈತನ್ಯ ಮಹಾಪ್ರಭು ಅದನ್ನು ಜಗನ್ನಾಥಪುರಿಗೆ ತಂದ್ರು. ಗೋಲೋಕದ ಆಕ್ಟಿವಿಟೀಸ್ ಅದು. ಗೋಲೋಕದ ಆಕ್ಟಿವಿಟೀಸ್ ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಅಂದ್ರೆ ಡೀಲಿಂಗ್ಸ್ ಅಂದ್ರೆ ಪ್ರೇಮದಲ್ಲಿ ಡೀಲಿಂಗ್ಸ್. ಕೃಷ್ಣ ಪ್ರೇಮ ಪ್ರದಾಯತೆ. ನಮೋ ಮಹಾವದನಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೇ ಗೌರದೇಶೇ ನಮ. ಹಾಗೆ ಅವ್ರು ಬಂದದ್ದು ಕೃಷ್ಣ ಪ್ರೇಮವನ್ನು ಕೊಡ್ಲಿಕ್ಕೆ. ಹಾಗಾಗಿ ಅವರ ಡೀಲಿಂಗ್ಸ್ ಎಲ್ಲ ಅದೇ, ಕೆಳಗಿನ ಸ್ತರದ ಡೀಲಿಂಗ್ಸ್ ಇಲ್ಲ, ಎಲ್ಲ ಕೃಷ್ಣ ಪ್ರೇಮ. ಹಾಗಾಗಿ ಯಾರು ಅವರನ್ನು ನೋಡ್ತಾರೆ ಅವ್ರು ಕೂಡ ಕೃಷ್ಣ ಕೃಷ್ಣ ಈ ರೀತಿ ಆಗ್ತಾ ಇತ್ತು. ಯಾಕೆಂದ್ರೆ ಉನ್ನತ ಮಟ್ಟದ ಪ್ರೇಮ ಆ ಮಹಾಭಾವದಲ್ಲಿದ್ದ ಕಾರಣ ಎಲ್ಲರೂ ಅದಕ್ಕೆ. ಹೇಗೆ ಅಂದ್ರೆ ಈಗ ಕರೆಂಟ್ನ ಬಳಿ ನೀವು ಹೋಗಿ ಕರೆಂಟ್ ಅನ್ನು ನೀವು ಟಚ್ ಮಾಡಿದ್ರೆ ಈಗ ಆಗ್ತೀವಿ ನಾವು, ಹೀಗೆ ನಾವು ಒಮ್ಮೆಲೆ. ಅದೇ ರೀತಿ ಚಂದ್ರಮಾವ ಹತ್ತಿರ ಹೋಗುವವರೆಲ್ಲರೂ ಟೋಟಲಿ ಅವರನ್ನು ನೋಡ್ತಾ ಹಾಗೆ ಮೆಲ್ಟ್ ಆಗಿ ಬೀಳ್ತಾ ಇದ್ರಂತೆ. ಮತ್ತೆ ಅವರಲ್ಲಿ ಅಷ್ಟು ಪ್ರೇಮ ಉಂಟು, ಎಲ್ಲರೂ ಅದೇ ಡೀಲಿಂಗ್ಸ್ ಮಾಡ್ತಾ ಇದ್ರಂತೆ. ಅದಕ್ಕೆ ಇದು ಅಮೃತ, ಚೈತನ್ಯ ಚರಿತಾಮೃತ. ಯಾಕೆ ಅಮೃತ ಅಂದ್ರೆ ನಾವು ಓದುವಾಗ ನಮ್ಗೆ ಎಷ್ಟು ನಮ್ಗೆ ಅದರ ಟಚ್ ಆಗ್ತದೆ ದೇವರೇ ಬಲ್ಲ. ನಾವು ಯಾವ ರೀತಿಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೇವೆ, ನಮ್ಮ ಕಾನ್ಶಿಯಸ್ನೆಸ್ ಯಾವ ಲೆವೆಲ್ ಉಂಟು ಅದರ ಮೇಲೆ ಇದು ಡಿಪೆಂಡ್. ಆಕ್ಚುಲಿ ಪೊಟೆನ್ಶಿಯಾಲಿಟಿ ಮತ್ತೆ ಆಕ್ಚುಯಾಲಿಟಿ. ಪೊಟೆನ್ಶಿಯಾಲಿಟಿ ಅಂದ್ರೆ ಅಂತ, ಚೈತನ್ಯ ಚರಿತಾಮೃತ ನಾವು ಕ್ಲಾಸ್ ಕೇಳ್ತಾ ಇದ್ದೇವೆ 1 ಗಂಟೆ, ನಾವು ಕೃಷ್ಣ ಪ್ರೇಮದ ಸ್ತರಕ್ಕೆ ಹೋಗ್ಬೋದು, ಇದು ಪೊಟೆನ್ಶಿಯಾಲಿಟಿ. ಆದ್ರೆ ಆಕ್ಚುಯಾಲಿಟಿ ಎಂತ ಆಗ್ತಾ ಉಂಟು, ಅದು ಎಂತಂದ್ರೆ ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್. ಅದು ನಿಮ್ಗೆ ಬಿಟ್ಟದ್ದು. ನಿಮ್ಗೆ ಇದರಲ್ಲಿ ಎಷ್ಟು ಸಿಗ್ತಾ ಉಂಟು. ನನ್ಗಂತೂ ಫಸ್ಟ್ ಕ್ಲಾಸ್ ಮಾಡೋ ಮುಂಚೆ ನಾನು ಓದ್ತೇನೆ, ಓದುವಾಗಲೇ ಟೋಟಲ್ ವೈಬ್ರೇಷನ್ ಬರ್ತದೆ. ಕ್ಲಾಸ್ ಮಾಡುವಾಗಂತೂ ತುಂಬಾ ಖುಷಿ ಆಗ್ತದೆ, ಮತ್ತೆ ಮಲಗುವಾಗಂತೂ ತುಂಬಾ. ಯಾಕಂದ್ರೆ ಈ ನೆಕ್ಟರ್ ಅನ್ನು ಕ್ಯಾರಿ ಮಾಡಿ ಮಲಗುವಂಥದ್ದು ನೆಕ್ಟರ್ ಇದು. ಹಾಗಾಗಿ ರಾತ್ರಿ ಹೊತ್ತಿಗೆ ನಾವು ಚೈತನ್ಯ ಚರಿತಾಮೃತ ಕೇಳಿ ಮಲಗಿದ್ರೆ ತುಂಬಾ ಒಳ್ಳೇದು. ಇದಕ್ಕೆ ಬೇರೆ ಕಂಪ್ಯಾರಿಸನ್ ಇಲ್ಲ. ಹಾಗಾಗಿ ನಮಗೆ ಇದರ ಎಷ್ಟು ಇಫೆಕ್ಟ್ ಆಗ್ತದೆ
ಹೇಗೆ ಅಂದ್ರೆ ಇದಕ್ಕೆ ಹೇಗೆ ಹೇಳುವಂತದ್ದು? ಯಾವ ರೀತಿ ಎಕ್ಸಾಂಪಲ್ ಕೊಡುವಂಥದ್ದು ಇದಕ್ಕೆ? ಮೆಟೀರಿಯಲ್ ಥಿಂಗ್ಸ್ ಅನ್ನ ಎಕ್ಸಾಂಪಲ್ ಕೊಡ್ಬೇಕು. ಯಾವ ರೀತಿ ಕೊಡುವಂಥದ್ದು? ಎಸ್, ಎಕ್ಸಾಮ್. ಈಗ ಸ್ಕೂಲಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡುವಾಗ ಸಡನ್ ಎಕ್ಸಾಮ್, 60 ಸ್ಟೂಡೆಂಟ್ಸ್ ಇದ್ದಾರೆ. 60ರಲ್ಲಿ ಎಲ್ಲರೂ ನನಗೆ ಪೇಪರ್ ಒಳ್ಳೇದು ಅಂತ ಹೇಳುವವರಿಲ್ಲ. ಸಡನ್ ಎಕ್ಸಾಮ್. ನೀವು ಎಕ್ಸಾಮ್ ಅಂತಂದ್ರೆ ಫಸ್ಟಿಗೆ ಪ್ಲಾನ್ ಮಾಡಿ ಹೀಗೆ ಸಿಲೆಬಸ್ ಅಂತ ಹೇಳಿದ್ರೆ ಆಗ ಅದ್ರಲ್ಲಿ ಸ್ವಲ್ಪ ಮಂದಿ ಓದಿರ್ಬೋದು. ಆದ್ರೆ ಅದು ಆಲ್ ಆಫ್ ಸಡನ್ ಅನೌನ್ಸ್ ಮಾಡುವಂತ ಎಕ್ಸಾಮ್. ಆಗ ಎಲ್ಲರೂ ಎಕ್ಸಾಮ್ ಒಳ್ಳೇದಂತ ಹೇಳ್ತಾರ? ಅಂದ್ರೆ ಇವತ್ತು ಬೆಳಿಗ್ಗೆ ಬಂದು 9 ಗಂಟೆ ಬಂದು ಕಾಲೇಜಿಗೆ 9ವರೆಗೆ ಅನೌನ್ಸ್ಮೆಂಟ್ ಮಾಡುವಂಥದ್ದು, 10ವರೆಗೆ ಎಕ್ಸಾಮ್ ಅಂತ. 1 ಗಂಟೆದ ಎಕ್ಸಾಮ್. ಈಗ ನಿಮ್ಮಲ್ಲಿ ಪ್ರಶ್ನೆ, ಎಲ್ಲರೂ ಒಳ್ಳೇದು ಉಂಟಂತ ಹೇಳ್ತಾರ ಪೇಪರ್? ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ? ಎಲ್ಲರೂ ಒಳ್ಳೇದು ತಯಾರಿ ಮಾಡಿರಲ್ಲ, ಪ್ರಿಪೇರ್ ಮಾಡಿರುವುದಿಲ್ಲ ಅವರು. ಎಸ್, ಓಕೆ. ಅದೇ ರೀತಿ ಈ ಚೈತನ್ಯ ಚರಿತಾಮೃತ ಕೂಡ ಹಾಗೆ. ಇದು ಆಕ್ಚುಲಿ ನೆಕ್ಟರ್. ಆದ್ರೆ ನಮ್ಗೆ ಎಷ್ಟು ಟಚ್ ಆಗ್ತದೆ ಅದು ನಮ್ಮ ಮೇಲೆ ಡಿಪೆಂಡ್. ನಾವು ಯಾವ ಕಾನ್ಶಿಯಸ್ನೆಸ್ ಅಲ್ಲಿ ಇದ್ದೇವೆ ಅದರ ಮೇಲೆ ಡಿಪೆಂಡ್. ಆಕ್ಚುಲಿ ಪೊಟೆನ್ಶಿಯಾಲಿಟಿ ಉಂಟು, ತುಂಬಾ ಪೊಟೆನ್ಶಿಯಲ್ ಇದು, ಮಾಮೂಲಿ ಅಲ್ಲ. ಹೇಗೆ ಚೈತನ್ಯ ನೋಡುವಾಗಲೂ ಎಲ್ಲರೂ ಅಲ್ಲಿಗೆ ಎಸ್ ಕೀರ್ತನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಂತೆ. ಮತ್ತೆ ಚೈತನ್ಯ ಅಂದ್ರೆ ನೋಡ್ತಾ ಇದ್ರಂತೆ ಹೀಗೆ, ವಾವ್, ಈ ರೀತಿ ಹೇಳ್ತಾ ಇದ್ರಂತೆ. ಅಂದ್ರೆ ಇದರ ಅರ್ಥ ಎಂತ? ಪೊಟೆನ್ಶಿಯಾಲಿಟಿ ಉಂಟು. ಹಾಗೆ ನಾವು ಕೂಡ ಚೈತನ್ಯ ಕೇಳಿದ ಮೇಲೆ, ಕ್ಲಾಸ್ ಆದ್ಮೇಲೆ ವಾ, ಆ ರೀತಿ ನಾವು ಹೇಳ್ಬೇಕು. ಆದ್ರೆ ನಮ್ಮಲ್ಲಿ ಅದು ವಾವ್ ಬರುವುದಿಲ್ಲ. ಯಾಕೆಂದ್ರೆ ನಾವು ಅಯ್ಯೋ ಯಾವಾಗ 9 ಗಂಟೆ ಯಾವಾಗ ಆಗ್ತದೆ, ಒಮ್ಮೆ ಮಲಗಬೇಕು, ಊಟ ಮಾಡಿ ಮಲಗಬೇಕು, ನಾವು ಆ ಟೆನ್ಷನ್ ಅಲ್ಲಿ ಇರ್ತೇವೆ. ಕ್ಲಾಸ್ ಕೇಳ್ತಾ ಇರ್ತೇವೆ, ಬೇರೆ ಕೆಲಸ ಎಲ್ಲ ಮಾಡ್ತಾ 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 ಅಂದ್ರೆ 10 ಕೆಲಸ ಇರ್ತದೆ, 10 ಕೆಲಸದಲ್ಲಿ ಇದನ್ನು ಕೂಡ ಹಾಕಿದ್ದೇವೆ, ಕೇಳ್ತಾ ಇರ್ತೇವೆ. ನಾವು ಅಬ್ಸಾರ್ವ್ ಆಗಿ ಇದನ್ನು ಹೀಗೆ ಇಟ್ಟು ಹೀಗೆ ನಾವು ಕೇಳ್ತಾ ಇಲ್ಲ. ಆ ಟೇಸ್ಟಿಗೆ ನಾವು ಬರಲಿಲ್ಲ. ನಾವಂದ್ರೆ ಆಗ್ಲಿ ಒಂದು ಡೈಲಿ ಇದನ್ನು ಕೇಳುವ, ಒಳ್ಳೇದಾಗ್ತದೆ, ಆ ರೀತಿ ಕೇಳ್ತಾ ಇದ್ದೆ. ಹಾಗೆ ಆ ರೀತಿ ಕೇಳುವಾಗ ನಮ್ಗೆ ಸ್ವಲ್ಪ ಅದರಲ್ಲಿ ಕೃಪೆ ಸಿಗ್ತದೆ. ಆದ್ರೆ ಉನ್ನತ ಮಟ್ಟದ ಎಕ್ಸರ್ಸೈಸ್ಗೆ ಹೋಗ್ಲಿಕ್ಕೆ ಕಷ್ಟ. ಆದ್ರೆ ಪೊಟೆನ್ಶಿಯಾಲಿಟಿ ಉಂಟು. ಈ ಚೈತನ್ಯ ಕ್ಲಾಸ್ ಅಲ್ಲಿ ಪೊಟೆನ್ಶಿಯಾಲಿಟಿ ಉಂಟು. ನಾವು ಯಾವ ರೀತಿ ತಗೊಳ್ತೇವೆ ಅದರ ಮೇಲೆ ಡಿಪೆಂಡ್. ಎಸ್, ಸಮಾನ ಸ್ಥಾನ ನೀಡಿದರು. ಪ್ರಭುಗಳ ಎಲ್ಲಾ ಚಳುವಳಿ ಪೂರ ಆಧ್ಯಾತ್ಮಿಕ ಸ್ವರೂಪ ನೋಡಿ. ಹಾಗಾಗಿ ಈ ಮಾತನ್ನು ಹೇಳುವಾಗ ನಾನು ಇಷ್ಟೆಲ್ಲ ಹೇಳಿದೆ. ಮೇಲ್ನೋಟಕ್ಕೆ ಸಾರ್ವಭೌಮ ಭಟ್ಟಾಚಾರ್ಯರು ಒಬ್ಬ ಗೃಹಸ್ಥರಾಗಿ ಇದ್ದರು. ಆತ ಇಂದ್ರಿಯ ತೃಪ್ತಿಯಲ್ಲೇ ಆಸಕ್ತರಾದ ಕರ್ಮಿಗಳಂತಿರಲಿಲ್ಲ ಅನ್ನೋದು. ಕರ್ಮಿ ಅಂದ್ರೆ ಯಾವಾಗಲೂ ಇಂದ್ರಿಯ ತೃಪ್ತಿಯಲ್ಲಿ ಆಸಕ್ತಿ. ಗೃಹಸ್ಥ ಇವರ ಹಾಗೆಲ್ಲ. ಇವರು ಎಂತ ಹೇಳುವಂಥದ್ದು ಆಧ್ಯಾತ್ಮಿಕದಲ್ಲಿದ್ರು. ಶ್ರೀ ಚೈತನ್ಯ ಮಹಾಪ್ರಭುವಿನಿಂದ ದೀಕ್ಷೆ ಪಡೆದ ಅನಂತರದಲ್ಲಿ ಶ್ರೀ ಭಟ್ಟಾಚಾರ್ಯರು ಆಧ್ಯಾತ್ಮಿಕ ಬದುಕಿನಲ್ಲಿ ಪೂರ್ಣ ನೆಲೆಯನ್ನು ಕಂಡುಕೊಂಡಿದ್ದರು. ನೋಡಿ, ದೀಕ್ಷೆ ಸಿಕ್ಕಿದ ಮೇಲೆ ಎಂತ ಆಯ್ತು? ಪೂರ್ಣ ನೆಲೆಗೆ ಹೋದ. ಆದ್ದರಿಂದ ಸನ್ಯಾಸಿಗೆ ಆಗಲಿ ಆಶೀರ್ವಾದಿಸುವುದು ಭಟ್ಟಾಚಾರ್ಯರಿಗೆ ಸಾಧ್ಯವೆನಿಸಿತು. ಹಾಗಾಗಿ ಅದಕ್ಕೆ ಹೇಳುವಂಥದ್ದು, ಪ್ರಭು ಹೇಳುವಂಥದ್ದು, if one is a good grihastha is better than sannyasi. ಪ್ರಭು ಹೇಳಿದ್ದಾರೆ, ಗುಡ್ ಗೃಹಸ್ಥ is better than sannyasi.
ಇದರ ಅರ್ಥ ಅಂತ ಈಗ ಭಕ್ತಿವಿನೋದ್ ಠಾಕೂರ್ ಮಹಾರಾಜ್ ಈ ವಾಸ್ ಎ ಗೃಹಸ್ಥ. ಪ್ರಭುಪಾದ್ ವಾಸ್ ಎ ಗೃಹಸ್ಥ. ಪ್ರಭುಪಾದ್ ಕೂಡ ಗೃಹಸ್ಥ. ಹಾಗೆ ಗೃಹಸ್ಥನನ್ನು ಖಂಡನೆ ಮಾಡುವಾಗಿಲ್ಲ, ಯಾಕಂದ್ರೆ ನಮ್ಮ ಆಚಾರ್ಯರು ಗೃಹಸ್ಥ. ಯಾರು? ಭಕ್ತಿವಿನೋದ್ ಠಾಕೂರ್ ಈಸ್ ಆಚಾರ್ಯ, ಪ್ರಭುಪಾದ್ ಈಸ್ ಆಚಾರ್ಯ, ಈ ವಾಸ್ ಎ ಗೃಹಸ್ಥ. ಹಾಗಾಗಿ ಆದ್ರೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಅವರಿದ್ರು, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ರು ಅದನ್ನು ನಾವು ತಿಳಿಬೇಕು. ಹಾಗೆ ಉನ್ನತ ಮಟ್ಟದ ಪ್ಲಾಟ್ಫಾರ್ಮ್ಗೆ ಹೋಗ್ಲಿಕ್ಕೆ ಆಗ್ತದೆ ಗೃಹಸ್ಥನಿಗೆ ಕೂಡ. ಇನ್ಫ್ಯಾಕ್ಟ್ ನಾವು ಅದಕ್ಕೆ ಪ್ರಯತ್ನ ಮಾಡಬೇಕು. ಆದ್ದರಿಂದ ಸನ್ಯಾಸಿಗೆ ಆಗಲಿ ಆಶೀರ್ವಾದ ಭಟ್ಟಾಚಾರ್ಯರಿಗೆ ಸಾಧ್ಯ. ಯಾಕೆಂದ್ರೆ ಈ ವಾಸ್ ಎ ಆಸ್ ಗುಡ್ ಆಸ್ ಎ ಸನ್ಯಾಸಿ. ಗೃಹಸ್ಥ ಆಗಿದ್ರು ಕೂಡ ಭಟ್ಟಾಚಾರ್ಯ ಈ ವಾಸ್ ಆಸ್ ಗುಡ್ ಆಸ್ ಸನ್ಯಾಸಿ. ಹಾಗಾಗಿ ಅವರಿಗೆ ಸನ್ಯಾಸಿಗೆ ಚೈತನ್ಯ ಮಹಾಪ್ರಭುಗೆ ಬ್ಲೆಸ್ ಮಾಡಲು ಆಶೀರ್ವಾದಿಸಲು ಸಾಧ್ಯವೆನಿಸಿತು. ಮನೆಯಲ್ಲಿದ್ದರೂ ಕೂಡ ಸದಾ ಅವರು ಪ್ರಭುಗಳ ಸೇವಾ ನಿರತರಾಗಿದ್ದರು. ನಮ್ಮ ಗುರು ಪರಂಪರೆಯಲ್ಲಿ ಪರಿಪೂರ್ಣ ಗೃಹಸ್ಥರ ಪರಮಹಂಸ ಶ್ರೀಲ ಭಕ್ತಿವಿನೋದ್ ಠಾಕೂರ್. ನೋಡಿ, ನಾನು ಅಂದ್ರೆ ಇದನ್ನು ಹೇಳಲಿಕ್ಕೆ ಬಯಸಿದೆ. ಹಾಗಾಗಿ ಭಕ್ತಿವಿನೋದ್ ಠಾಕೂರ್ ಅದೊಂದು ಸರಿಯಾದ ಒಂದು ಉದಾಹರಣೆ. ಅವರು ಪರಮಹಂಸ. ನೋಡಿ, ಗೃಹಸ್ಥ ಆಗಿದ್ರು ಪರಮಹಂಸ. ಅವರ ಗ್ರಂಥ ಶರಣಾಗತಿಯಲ್ಲಿ ಶ್ರೀಲ ಭಕ್ತಿವಿನೋದ್ ಠಾಕೂರ್ ಅವರು ತಿಳಿಸಿದ್ದಾರೆ, ಏ ದಿನ ಗೃಹೇ ಭಾಜನ ದೇಕಿ ಗೃಹತೆ ಗೋಲೋಕ ಹಾಯ. ಶರಣಾಗತಿ. ಯಾವಾಗಲಾದರಾಗಲಿ ಒಬ್ಬ ಗೃಹಸ್ಥನು ಭಗವಂತನನ್ನು ತನ್ನ ಮನೆಯಲ್ಲಿ ಕೊಂಡಾಡಿದರೆ ಅವನ ಎಲ್ಲಾ ಚಟುವಟಿಕೆಗಳು ಗೋಲೋಕ ವೃಂದಾವನದಲ್ಲಿನ ಚಟುವಟಿಕೆಗಳಾಗಿ ಪರಿವರ್ತಿತವಾಗುತ್ತವೆ. ನೋಡಿ, ಹಾಗಾಗಿ ಹೆಚ್ಚಿನವರು ಗೃಹಸ್ಥರು. ಹಾಗಾಗಿ ಮನೆಯಲ್ಲಿ ನಾವು ಕೊಂಡಾಡಿದ್ರೆ ಎಂತ ಆಗ್ತದೆ? ಅದು ಗೋಲೋಕ ವೃಂದಾವನ ಅಂತೆ. ನೋಡಿ, ಇಂಥ ಒಂದು ನಿಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾತ್ರ ಸಿಗುವಂಥದ್ದು, ಬೇರೆ ಎಲ್ಲೂ ಇಲ್ಲ. ನೀವು ಮಾಯವಾದಿಗಳ ಹತ್ರ ಹೋಗಿ ಹೇಳಿ, ಅವ್ರು ಹೇಳ್ತಾರೆ ಇಲ್ಲ, ಫಸ್ಟಿಗೆ ಅಂದ್ರೆ ಆಧ್ಯಾತ್ಮಿಕ ಸ್ಟಾರ್ಟ್ ಆಗುವಂಥದ್ದು ಮನೆ ಬಿಟ್ಟು. ಆದ್ರೆ ಕೃಷ್ಣ ಪ್ರಜ್ಞೆ ನೋಡಿ ಎಷ್ಟು ಒಂದು ಕನ್ವೀನಿಯನ್ಸ್. ಮನೆಯಲ್ಲಿದ್ದು ಗೋಲೋಕ ವೃಂದಾವನ ಚಟುವಟಿಕೆಗಳಿಗಾಗಿ ಪರಿವರ್ತಿತವಾಗುತ್ತದೆ. ನೋಡಿ, ನಮ್ಗೆ ಮಾಡ್ಬೋದು, ಆದ್ರೆ ಇದಕ್ಕೆ ನಾವು ಸ್ವಲ್ಪ ಎಫರ್ಟ್ ಹಾಕ್ಬೇಕಷ್ಟೇ, ಬಿಡ್ಲಿಕ್ಕಿಲ್ಲ. ಅಂದ್ರೆ ತೋಡ್ನಾ ನೈ ಜೋಡ್ನಾ ಹೇ. ಯಾವ್ದನ್ನ ಕಟ್ ಮಾಡ್ಲಿಕ್ಕಿಲ್ಲ, ಆಡ್ ಮಾಡ್ಲಿಕ್ಕೆ. ಕೃಷ್ಣ ಬಗ್ಗೆ ಆಡ್ ಮಾಡ್ಲಿಕ್ಕೆ, ಆಡ್ ಮಾಡಿ 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 ಎಂತ ಆಗ್ತದೆ ನೋಡಿ. ಕೃಷ್ಣ ಒಮ್ಮೆ ಬಂದ ಮೇಲೆ ಉಳಿದೋದೆಲ್ಲ ಹೊರಗೆ ಹೋಗ್ತದೆ. ಈಗ ನಾವು ಎಂತ ಮಾಡುವಂಥದ್ದು, ಫಸ್ಟ್ ಬೇಡದೆಲ್ಲ ಹೊರಗೆ ಹೋಗ್ಲಿ ಅಂತ ನಾವು ಭಾವಿಸುವಂಥದ್ದು, ಅದು ತಪ್ಪು. ಬೇಡದೆಲ್ಲ ಯಾವಾಗ ಹೊರಗೆ ಹೋಗುವಂಥದ್ದು? ಕೃಷ್ಣ ಬಂದ ಮೇಲೆ ಹೋಗುವಂಥದ್ದು. ಹಾಗಾಗಿ ಬೇಡದೆಲ್ಲ ಇರ್ಲಿ, ಕೃಷ್ಣ ಬರ್ಲಿ. ಕೃಷ್ಣ ಬಂದ ಮೇಲೆ ಎಂತ ಆಗ್ತದೆ? ತಂತಾನೆ ಸ್ವಲ್ಪ 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 ಸ್ವಲ್ಪ. ಈಗ ಹೇಗಂದ್ರೆ ನಿಮ್ಗೊಂದು ಉದಾಹರಣೆ, ಈ ಉದಾಹರಣೆ ನಿಮ್ಗೆ ಅರ್ಥ ಆಗ್ಬೋದು. ಈಗ ನಾನು ನಿಮ್ಗೆ 3 ವಾಟರ್ ಮೆಲನ್ ನಿಮ್ಗೆ ಕೊಡ್ತೇನೆ. ಎಸ್, ವಾಪಸ್ ನಂಗೆ ಮರ್ತೋಯ್ತು, ಸಾರಿ. ವಾಟರ್ ಮೆಲನ್ಗೆ ಎಂತ ಹೇಳುವಂತ ಕನ್ನಡದಲ್ಲಿ? ಕಲ್ಲಂಗಡಿ. ಎಸ್, ಓಕೆ. ನಿಮ್ಗೆ ನಾನು 3 ಕಲ್ಲಂಗಡಿ ಕೊಡ್ತೇನೆ. ಈಗ ಇಲ್ಲಿ ಮಂಗಳೂರಲ್ಲಿ ತುಂಬಾ ಶೆಕೆ, ಅದು ಎಂತ ಹೇಳುವಂಥದ್ದು, ಶೆಕೆಗೆ ಒಳ್ಳೇದಾಗ್ತದೆ. ಈಗ ನಾನು ಹೇಳ್ತೇನೆ 3 ಕೂಡ ತಿನ್ನಿ ಅಂತ. ಈಗ ನಿಮ್ಗೆ ತಿನ್ಲಿಕ್ಕೆ ಆಗ್ತದಾ? ಎಸ್, ಓಕೆ, ಸಾರಿ, ಅನ್ಮ್ಯೂಟ್ ಮಾಡ್ತೇನೆ. ಎಸ್, ಈಗ ನಿಮ್ಗೆ 3 ಕೊಡ್ತೇನೆ, ಕಟ್ ಮಾಡುದಿಲ್ಲ, ಹಾಗೆ ತಿನ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ಈಗ ಎಸ್, ಅದು ನಿಮ್ಗೆ ತಿನ್ಲಿಕ್ಕೆ ಆಗುದಿಲ್ಲ. ನೆಕ್ಸ್ಟ್, ಈಗ ನಾನು ಎಂತ ಮಾಡ್ತೇನೆ ಅಂದ್ರೆ, ಫಸ್ಟ್ ಒಂದನ್ನು ಸಣ್ಣ ಸಣ್ಣ ಕಟ್ ಮಾಡಿ ನಿಮ್ಗೆ ಪ್ಲೇಟ್ ಅಲ್ಲಿ ಇಡ್ತೇನೆ, ತಿನ್ನಿ ಅಂತ ಹೇಳ್ತೇನೆ. ಆಗ ನಿಮ್ಗೆ ತಿನ್ಲಿಕ್ಕೆ ಆಗ್ತದಾ? ಎಸ್, ತಿಂತೀರಿ,
ಶೆಕೆಯಲ್ಲಿ ತಿನ್ಬಹುದು. ನಾನು ಇನ್ನೊಂದು ಕಟ್ ಮಾಡಿ ಕೊಡ್ತೇನೆ, ಸಣ್ಣದು ಕಟ್ ಮಾಡಿ ಕೊಡ್ತೇನೆ, ಆಗ ತಿನ್ಲಿಕ್ಕೆ ಆಗ್ತದಾ? ಇಲ್ಲ ಪ್ರಭುಜಿ, ಆಗಲ್ಲ ಪ್ರಭುಜಿ. ಇಲ್ಲಪ್ಪ, ಆಗ್ತದೆ. ಹೀಗೆ 3 ತಿನ್ಬಹುದು. ನಾನು ನನ್ನ ಇದನ್ನ ಹೇಳ್ತಾ ಇದ್ದೇನೆ. ಓಕೆ, ಎಸ್. ಹಾಗಾಗಿ ಸಮಯ ಇರ್ಬೇಕು, ಅಂದ್ರೆ ಬೆಳಿಗ್ಗೆ ಅಂತ ಖಾಲಿ ಹೊಟ್ಟೆ ಇರಬೇಕು, ಆಗ ಕಟ್ ಮಾಡಿ ಕೊಟ್ರೆ, ಯಾಕೆಂದ್ರೆ ಅದು ನೀರೇ. ವಾಟರ್ ಮೆಲನ್ ಅಂದ್ರೆ ಅದ್ರಲ್ಲಿ ಜಸ್ಟ್ ವಾಟರ್, ತಿನ್ಬಹುದು, ಆರಾಮ್ಸೆ ತಿನ್ಬಹುದು. ಕಟ್ ಮಾಡಿ ಮಾತಾಡ್ತಾ ಸ್ವಲ್ಪ ತಿನ್ನುವಂಥದ್ದು. ಅಂದ್ರೆ ಒಮ್ಮೆಲೆ ನಿಮ್ಗೆ ಅಂತಂದ್ರೆ 1/4 ಗಂಟೆಯಲ್ಲಿ ತಿನ್ನುವ ಹಾಗೆ ಅಲ್ಲ, ಕಾಂಪಿಟೇಷನ್ ಅಲ್ಲ. ಆರಾಮ್ಸೆ ನಾವು ಇಬ್ಬರು ಕೂತ್ಕೊಂಡಿದ್ದೇವೆ, ಮಾತಾಡ್ತಾ ಇದ್ದೇವೆ ಕೃಷ್ಣ ಪ್ರಜ್ಞೆ ಬಗ್ಗೆ, ನಾನು ಕಟ್ ಮಾಡಿ ಕೊಡ್ತಾ ಇದ್ದೇನೆ, ಸ್ವಲ್ಪ ತಿಂತಾ ಇದ್ದೀರಿ. ಸ್ವಲ್ಪ ಆಗುವಾಗ 2-3 ಗಂಟೆಯಲ್ಲಿ ಆರಾಮ್ಸೆ 3 ಕೂಡ ತಿನ್ಬಹುದು. ಅದೇ ರೀತಿ ಈ ಕೃಷ್ಣ ಪ್ರಜ್ಞೆ ಕೂಡ ಹಾಗೆ. ಮನೆಯನ್ನು ಬಿಡ್ಲಿಕ್ಕೆ ಇಲ್ಲ, ಮನೆಯಲ್ಲಿ ಇದ್ದೇ. ಈಗ ನಾವು ದಿವಸಕ್ಕೆ 2 ಕ್ಲಾಸ್ ಕೇಳ್ತೇವೆ, ಬೆಳಿಗ್ಗೆ ಭಾಗವತ ಮತ್ತೆ ಸಂಜೆ ಚೈತನ್ಯ ಚರಿತಾಮೃತ. 16 ಸುತ್ತು ಜಪ ಮಾಡ್ತಾ ಇದ್ದೇವೆ ನಾವು. ಈಗ ಹೆಚ್ಚಿನವರಿಗೆ ಪ್ರಾಯ ಆಗಿದೆ, ಪ್ರಭುಪಾದ ಹೇಳ್ತಾರೆ 50ರ ನಂತರ ತುಂಬಾ ಸೀರಿಯಸ್ ಆಗ್ಬೇಕಂದ್ರೆ. ಪ್ರಾಯ ಆದ್ಮೇಲೆ ಸಮಯವನ್ನು ವೇಸ್ಟ್ ಮಾಡ್ಲಿಕ್ಕಿಲ್ಲ. ಬೆಳಿಗ್ಗೆ 9:15 ಸಂಜೆ ನನ್ನ ಕ್ಲಾಸ್ ಸ್ಟಾರ್ಟ್ ಆಗುವಂಥದ್ದು 8 ಗಂಟೆಗೆ. 9 ರಿಂದ 8 ಆಲ್ಮೋಸ್ಟ್ 11 ಗಂಟೆ ಉಂಟು. 11 ಗಂಟೆಯಲ್ಲಿ ನಾವು ಎಂತ ಮಾಡ್ತಾ ಇದ್ದೇವೆ? ನಾವು ಡೈಲಿ ಒಂದು ಪೇಪರಲ್ಲಿ ಬರಿಬೇಕು. ಈಗ ನಮಗೆ ಬ್ರಹ್ಮಚಾರೀಸ್ಗೆ ಇದು ಉಂಟು, ನಾನು ಸೇರುವಾಗ ಎಂತೆಲ್ಲ ನಾನು ಮಾಡ್ತಾ ಇದ್ದೇನೆ ಅದನ್ನು ಬರೀಲಿಕ್ಕೆ ಉಂಟು. ಈಗ ನಾವು ಹೊಸ ಟೆಂಪಲ್ಗೆ ಹೋದ ಮೇಲೆ, ಈಗ ಇಷ್ಟು ತನಕ 3 ವರ್ಷ ನಾವು ಇದರಲ್ಲಿ ಬ್ಯುಸಿ ಇದ್ದೇವೆ. ಈಗ ಇವತ್ತು ಪ್ರೆಸಿಡೆಂಟ್ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರು, ಎಲ್ಲ ಹುಡುಗರು ನನ್ನ ಅಂಡರ್, ಅವ್ರು ನನಗೆ ರಿಪೋರ್ಟ್ ಕೊಡ್ಬೇಕು. ಬೆಳಿಗ್ಗೆಯಿಂದ ಎದ್ದು ಎಂತೆಲ್ಲ ಮಾಡ್ತಾ ಇದೆ ಬರೆದು ಕೊಡ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತೇವೆ. ಎಸ್, ಈ ಹೊತ್ತಿಗೆ ಎಂತ ಮಾಡಿದೆ ನಾನು ಸೇವೆ, ಯಾವ ಸೇವೆ, ಎಷ್ಟು ಗಂಟೆ ಮಾಡಿದ್ಯಾ, ಮತ್ತೆ ಎಂತ ಮಾಡಿದ್ಯಾ, ಎಷ್ಟು ಗಂಟೆಗೆ ಮಲಗಿದ್ಯಾ, ಎಷ್ಟು ಗಂಟೆಗೆ ಎದ್ದಿದ್ಯಾ, ಜಪ ಎಷ್ಟು ಟೈಮಿಗೆ ಆಯಿತು, ಇದೆಲ್ಲ ಬರೆದು ಕೊಡ್ಲಿಕ್ಕೆ ಉಂಟು. ಹಾಗಾಗಿ ನಾವು ಸೀರಿಯಸ್ ಆಗ್ಬೇಕು. ಸೀರಿಯಸ್ ಅಂದ್ರೆ ಒಮ್ಮೆಲೆ ಅಲ್ಲ. ಬೆಳಿಗ್ಗೆ 9 ಗಂಟೆಯಿಂದ ಎಂತ ಅಂದ್ರೆ ಸಂಜೆ 8 ಗಂಟೆ ತನಕ 11 ಗಂಟೆ ನಾನು ಪೂರ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಆಗುದಿಲ್ಲ. 2 ದಿವಸ ಮತ್ತೆ ಬಿಡ್ತೀನಿ ನೀವು. ಹಾಗಾಗಿ ಈ ಕಲ್ಲಂಗಡಿ ಅಂದ್ರೆ ವಾಟರ್ ಮೆಲನ್ ಹೇಗೆ ಕಟ್ ಮಾಡಿ ಸ್ವಲ್ಪ ತಿನ್ನು, ಅದೇ ರೀತಿ ನಾವು ಬರಿಬೇಕು. ಫಸ್ಟಿಗೆ ಎಂತ ಮಾಡ್ತಾ ಇದ್ದೇವೆ, ಎಲ್ಲಿ ನಾವು ಸುಮ್ಮನೆ ಸಮಯವನ್ನು ಹಾಳು ಮಾಡಿ ನಮ್ಗೆ ಗೊತ್ತಾಗ್ತದೆ. 2 ದಿವಸ ಬರೀರಿ, ಅವಾಗ ಗೊತ್ತಾಗ್ತದೆ ನಾವು ಎಲ್ಲೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೇವೆ. ಕ್ಲೀನ್ ನಮ್ದು ಪಿಕ್ಚರ್ ಸಿಗ್ತದೆ, ಕ್ಲೀನ್ ನಾವೆಂತ ಮಾಡ್ತಾ ಇದ್ದೇವೆ. ಮತ್ತೆ ಎಂತ ಮಾಡಬೇಕು, ಮತ್ತೆ ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಸಮಯ ಉಂಟು, ಆ ಟೈಮಲ್ಲಿ ಜಪ ಮಾಡುವಂಥದ್ದು. ಎಸ್, ಈ ಟೈಮ್ ನಾನು ವೇಸ್ಟ್ ಮಾಡ್ತಾ ಇದ್ದೇನೆ, ಅಲ್ಲಿ ಓದುವಂಥದ್ದು ಸಿಗ್ತದೆ. ಈಗ ಎಂತ ಅಂದ್ರೆ 11 ಗಂಟೆಯಲ್ಲಿ ನಾನು 9 ಗಂಟೆ ಬಿಸಿ, 2 ಗಂಟೆ ಆದ್ರೂ ಸಿಗ್ತದೆ. ಕೆಲವರು ನಾನು 10 ಗಂಟೆ ಬಿಸಿ, 1 ಗಂಟೆ ಆದ್ರೂ ಸಿಗ್ತದೆ. ಎಲ್ಲಿ ಹೋಗುದಿಲ್ಲ, ಸಮಯ ಉಂಟು. ಎಷ್ಟೋ ವಿಷಯ ನಾವು ವೇಸ್ಟ್ ಮಾಡ್ತೇವೆ. ಹಾಗಾಗಿ ನಾವೆಂತ ಮಾಡ್ಬೇಕಂದ್ರೆ ಸ್ವಲ್ಪ ತಿನ್ನುವಂಥದ್ದು. ವಾಟರ್ ಮೆಲನ್ ಅನ್ನು ಕಟ್ ಮಾಡಿ ಸ್ವಲ್ಪ ತಿನ್ನು. ಅದೇ ರೀತಿ ಎಸ್, ಇವತ್ತು ಒಂದು ತಿಂಗಳು ಇಷ್ಟು ಟೈಮ್ ನಾನು ಇಡ್ತೇನೆ. ನೆಕ್ಸ್ಟ್ ಮಂತ್ ಸ್ವಲ್ಪ ಜಾಸ್ತಿ ಈ ರೀತಿ ಆಗಾಗ್ತದೆ. ಹೇಗಂದ್ರೆ ನೋಡಿ, ನಮಗೆ ಒಂದು ಹಾಸ್ಟೆಲ್ ಇತ್ತು 2013 ಇಂದ 2016 ತನಕ ನಿಟ್ಟೆಯಲ್ಲಿ. ಹಾಗಾಗಿ ನಾನು ಸ್ಯಾಟರ್ಡೆ ಸಂಡೇ ನಮ್ಗೆ ಹೋಗ್ಲಿಕ್ಕಿತ್ತು ಅಲ್ಲಿಗೆ ಕುಕಿಂಗ್ ಮಾಡ್ಲಿಕ್ಕೆ. ಅಂದ್ರೆ 6 ಜನ ಇದ್ರು ಹುಡುಗರು. ಹಾಗೆ ಅವರು ನಮ್ಮ ಹಾಸ್ಟೆಲ್ಗೆ ಬರುವ ಮುಂಚೆ ಅವರು 2 ಗಂಟೆಗೆ ಮಲಗ್ತಾ ಇದ್ರು. ನಮ್ಮ ಹಾಸ್ಟೆಲಲ್ಲಿ ರೂಲ್ಸ್ ಎಂತ ಅಂದ್ರೆ 9 ಗಂಟೆ ಮ್ಯಾಕ್ಸಿಮಮ್ 10 ಗಂಟೆ. 10 ಗಂಟೆ ನಂತರ
ಕೂತ್ಕೊಳ್ಳಿಕ್ಕಿಲ್ಲ, ಮಲಗಲೇಬೇಕು. ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ಹಾಗೆ ನಾವು ಎಂತ ಮಾಡಿದೆವು, ಓಕೆ 2 ಗಂಟೆ ಮಲಗುವವನಿಗೆ ನಾವು 12 ಗಂಟೆಗೆ ಮಲಗು. 12 ಗಂಟೆ ನಿದ್ದೆ ಬರ್ತಾ ಇರಲಿಲ್ಲ, ಅವ ಆಚೆ ಈಚೆ ಮಾಡಿ 1 ಗಂಟೆಗೆ. ಹಾಗಾಗಿ ನಾವು ಮತ್ತೆ ಎಂತ ಮಾಡಿದೆವು ಅಂದ್ರೆ ಕಾಲು ಗಂಟೆ ಫಸ್ಟ್ 1-2 ತಿಂಗಳು ಆ ರೀತಿ ಮಾಡಿದ್ದೇವೆ. ಅಂದ್ರೆ ಇವತ್ತು ಅವ 2 ಗಂಟೆ ಮಲಗುವವನಿಗೆ 1:15ಗೆ, ಮತ್ತೆ ನೆಕ್ಸ್ಟ್ ದಿವಸ ಅವನಿಗೆ 1:15ಕ್ಕೆ, 1:15ಗೆ ನಿದ್ದೆ ಬರ್ತದೆ ಅವನಿಗೆ, 1:15ಕ್ಕೆ, ನೆಕ್ಸ್ಟ್ ದಿವಸ ಅವನಿಗೆ 1 ಗಂಟೆಗೆ, ನೆಕ್ಸ್ಟ್ ದಿವಸ ಅವನಿಗೆ 12:30ಗೆ, ನೆಕ್ಸ್ಟ್ 12:15ಕ್ಕೆ, 12. ಹಾಗೆ ಒಂದು 21 ದಿವಸ ಬರುವಾಗ ಅವನನ್ನು ನಾವು ಕರೆಕ್ಟ್ 9:00ವರೆಗೆ ಮಲಗುವಾಗಿ ನಾವು ಮಾಡಿದೆವು. ಒಮ್ಮೆಲೆ ಇವತ್ತು ನೀನು ಬಾ ನಮ್ಮ ಇದಕ್ಕೆ ಬಂದ ನಮ್ಮ ರೂಲ್ಸ್, ನೀವು 9:00ವರೆಗೆ ಮಲಗಬೇಕು, ಅವನಿಗೆ ಆಗುದಿಲ್ಲ, ನಿದ್ದೆ ಕೂಡ ಬರುದಿಲ್ಲ ಅವನಿಗೆ. ಹೇಗೆ ಈಗ ವಾಟರ್ಮೆಲನ್ ಕೂಡ ನಾನು ನಿಮಗೆ 3 ಕೊಟ್ರೆ ನಿಮಗೆ ತಿನ್ಲಿಕ್ಕೆ ಆಗುದಿಲ್ಲ ಒಮ್ಮೆಲೆ. ನಾನು ಕಟ್ ಮಾಡಿ ಸಮಯದಲ್ಲಿ ಸ್ವಲ್ಪ ಕಟ್ ಮಾಡಿ ಕೊಟ್ರೆ 2 ಗಂಟೆ 3 ಗಂಟೆಯಲ್ಲಿ ಆರಾಮ್ಸೆ ತಿನ್ಬಹುದು 3 ಕೂಡ. ಹಾಗೆ ಕೃಷ್ಣ ಪ್ರಜ್ಞೆ ಕೂಡ ಹಾಗೆ ಒಮ್ಮೆಲೆ ನಾವು ಅಲ್ಲ. ಹೀಗೆ ಹೆಚ್ಚಿನವರು ನನ್ನ ಹತ್ರ ನಾನು 2021 ಜಾನ್ ಫೆಬ್ ಮಾರ್ಚ್ ಅಲ್ಲಿ ಪರಿಕ್ರಮದ ಕ್ಲಾಸ್ ಮಾಡಿದ್ದೇನೆ ಎವ್ರಿ ಸಂಡೇ. ಅದೊಟ್ಟಿಗೆ 10 ಸಂಡೇಸ್ ಮಾಡಿದ್ದೇನೆ. ಜಾನ್ ಫೆಬ್ರವರಿ ಮಾರ್ಚ್ ಅಲ್ಲಿ 15 ಡೇಸ್, ಆಗ ಮುಗಿಯಿತು. ಗೌರವ ಪೂರ್ಣಿಮೆ ಆಗುವಾಗ ಅದು ಮುಗಿಯಿತು. ಆಗ ಹೆಚ್ಚಿನವರು ಹೇಳಿ, ಇದು ತುಂಬಾ ಚಂದ ಉಂಟು, ನೀವು ಚೈತನ್ಯ ಚರಿತ ಅಂತ ಮಾಡಿ. ನಾ ಹೇಳಿದೆ ನೀವೆಲ್ಲ ರೆಡಿ ಆಗ್ಲಿಲ್ಲ ಅಂತ ಹೇಳಿ. ನಾನು ನಿಮ್ಗೆ ಈಗ ನೆಕ್ಸ್ಟ್ ಆಫ್ ಇನ್ಸ್ಟ್ರಕ್ಷನ್ ಮಾಡ್ತೇನೆ ಅಂತ ಹೇಳಿದೆ. ನೆಕ್ಸ್ಟ್ ಆಫ್ ಇನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಮತ್ತೆ ಹೇಳಿದ್ರು, ನಮ್ಗೆ ಚೈತನ್ಯ ಚರಿತ ಬೇಕು, ತುಂಬಾ ಚಂದ ಉಂಟು ಪರಿಕ್ರಮದ, ಆದಿಲಿಲ್ಲ ತುಂಬಾ ಚಂದ ಉಂಟು, ಅದನ್ನು ಮಾಡಿ. ಇಲ್ಲ, ಮತ್ತೆ ಯಾವುದು ಈಶೋಪನಿಷತ್ ಮಾಡಿದೆ, ಮತ್ತೆ ನೆಕ್ಸ್ಟ್ ಆಫ್ ಡಿವೋಷನ್ ಮಾಡಿದೆ, ಮತ್ತೆ ನಮ್ದು ಲೆವೆಲ್ 2 ಕೋರ್ಸ್ ಸ್ಟಾರ್ಟ್ ಆಯ್ತು. ಮತ್ತೆ ಪ್ರೆಸೆಂಟೇಷನ್ ಮಾಡಿದೆ, ಪ್ರೆಸೆಂಟೇಷನ್ ಮಾಡಿ ನೆಕ್ಸ್ಟ್ ಆಫ್ ಡಿವೋಷನ್ ಮಾಡಿದೆ. ಆಗ ಲೆವೆಲ್ 2 ನಮ್ದು ಕೋರ್ಸ್ ಸ್ಟಾರ್ಟ್ ಆಯ್ತು. ಕೋರ್ಸ್ ಮಾಡುವಾಗ ಅದು ಕೂಡ ಇತ್ತು, ಅದು ಬೇರೆ ವಿಷಯ. ಅದು ಕೋರ್ಸ್ ಆಗುವ ಮುಂಚೆ ನಾನು ಸ್ಟಾರ್ಟ್ ಮಾಡಿದೆ, ಯಾಕೆಂದ್ರೆ ಬೇಸಿಕ್ ಗೊತ್ತಾಗ್ಲಿ ಅಂತ. ಆ ರೀತಿ ಮಾಡಿ 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 ಮತ್ತೆ ಹೇಳ್ತಾ ಇದ್ರು ಚೈತನ್ಯ ಚರಿತ ಅಂತ ಯಾವಾಗ, ಚೈತನ್ಯ ಚರಿತ ಅಂತ ಯಾವಾಗ. ಫೈನಲಿ 2022 ಡಿಸೆಂಬರ್ ಅಲ್ಲಿ ಡಿಸೈಡ್ ಮಾಡಿದೆ. ನಾ ಹೇಳಿದ್ರು ಪ್ರೆಸಿಡೆಂಟ್ ಅಂತ ಮಾಡ್ತಾ ಇದ್ರು. ಆಗ ಹೇಳಿದ್ರು ವೈ ಓನ್ಲಿ ಇನ್ ಕನ್ನಡ, ವಿಲ್ ಡೂ ಇನ್ ಆಲ್ ಲ್ಯಾಂಗ್ವೇಜಸ್ ಅಂತ ಹೇಳಿ. ಮತ್ತೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಬಂತು. ಯಾಕೆಂದ್ರೆ ನನ್ಗೆ ಗೊತ್ತಾಯ್ತು ಈಗ ನೀವೆಲ್ಲ ರೆಡಿ ಆಗಿದ್ದು ಚೈತನ್ಯ ಚರಿತ ಕೇಳಲಿಕ್ಕೆ. ಚೈತನ್ಯ ಚರಿತ ಅಂತ ಹೇಳುವುದು ದೊಡ್ಡ ವಿಷಯ ಅಲ್ಲ, ಕೇಳಲಿಕ್ಕೆ ರೆಡಿ ಆಗಿರ್ಬೇಕಲ್ಲ. ಯಾಕೆಂದ್ರೆ ಅದು ಮಾಮೂಲಿ ಅಲ್ಲ. ಅದೇ ರೀತಿ ಭಕ್ತಿ ಕೂಡ ಹಾಗೆ. ಭಕ್ತಿಗೆ ನಾವು ಮನೆ ಬಿಡುವಂಥದ್ದಲ್ಲ, ಮನೆಯಲ್ಲಿ ಇದ್ದೇ ಸ್ವಲ್ಪ ಸ್ವಲ್ಪ ನಾವು ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ಕ್ರಮೇಣ ಒಂದ್ ದಿವಸ ಬರ್ತದೆ, ಎಸ್ ನಾವು ಟೋಟಲಿ ಪಕ್ವ ಆಗ್ತೇವೆ. ಈಗ ನಾವು ಅವಿಪಕ್ವ ಆದ್ರೆ ತುಂಬಾ ಕಾಯಿ ಅಲ್ಲ, ಸ್ವಲ್ಪ ಸ್ವಲ್ಪ ನಾವು ಎಂತ ಹೇಳುವಂಥದ್ದು, ಈ ಪಿಕಲ್ ಅಂದ್ರೆ ಉಪ್ಪಿನಕಾಯಿಗೆ ಹಾಕುವಷ್ಟು ನಾವೀಗ ಹಾಕಿದ್ದೇವೆ. ತೀರಾ ತುಂಬಾ ಕಾಯಿ ಅಲ್ಲ, ಸ್ವಲ್ಪ ಆಗಿದೆ, ಕಾಯಿಯಿಂದ ಆಚೆ ಬಂದಿದೆ, ಆ ಮಟ್ಟಿಗೆ ನಾವು ಬಂದಿದ್ದೇವೆ. ಆದ್ರೆ ನಾವು ಕಂಪ್ಲೀಟ್ ಪಕ್ವ ಆಗ್ಲಿಲ್ಲ. ಕಂಪ್ಲೀಟ್ ಪಕ್ವ ಆಗ್ತೇವೆ ಯಾವಾಗ ನಾವು ಈ ರೀತಿ ಟೈಮ್ ಟೇಬಲ್ ಮಾಡಿ, ಈ ರೀತಿ ನಾವು ಟೈಮ್ ಟೇಬಲ್ ಮಾಡಿದ್ರೆ ನಾವು ಪಕ್ವ ಆಗ್ತೇವೆ. ಎಸ್, ಓಕೆ. ನೋಡಿ ಸಮಯ ಇಲ್ಲ, ನಾನು ಮಾತಾಡ್ತಾ ಹೋಗ್ತಾ ಇದ್ದೇನೆ, ನೆಕ್ಸ್ಟ್ ಕ್ಲಾಸ್ ಉಂಟು, ಸಾರಿ. ಓಕೆ, ಈಗ ಒಂದು ಸ್ವಲ್ಪ ಫಾಸ್ಟ್ ಮುಗಿಸುವ. ಓಕೆ, ಗೋಲೋಕ ಬೃಂದಾವನ ನಡೆಸುವ ಚಟುವಟಿಕೆಗಳು ಗೋಲೋಕ ಬೃಂದಾವನದಲ್ಲಿನ ಚಟುವಟಿಕೆಗಳಾಗಿ ಪರಿವರ್ತನೆಯಾಗುತ್ತವೆ. ಕೃಷ್ಣನ ಗೋಲೋಕ ಬೃಂದಾವನ ಸದಾ ನಡೆಯುತ್ತಿರುವ ಆಧ್ಯಾತ್ಮಿಕ ಚಟುವಟಿಕೆಗಳಾಗುತ್ತದೆ. ಹಾಗಾಗಿ ಮನೆಯನ್ನೇ ನಮ್ಗೆ ಗೋಲೋಕ ಬೃಂದಾವನ ಮಾಡಬಹುದು. ನಾವು ಸೀರಿಯಸ್ ಆಗಬೇಕು. ಈ ಭೂಮಿಯಲ್ಲಿರುವ ಬೃಂದಾವನ ಧಾಮಕ್ಕೂ ಭೌಮ ಬೃಂದಾವನದಲ್ಲಿ ಸ್ವಯಂ ಭಗವಾನ್ ಕೃಷ್ಣನೇ ಪ್ರದರ್ಶಿಸುವ ಆಧ್ಯಾತ್ಮಿಕ ಚಟುವಟಿಕೆಗಳಿಗೂ ಗೋಲೋಕ ಬೃಂದಾವನದಲ್ಲಿ ಜರುಗುವ ಪ್ರಭುವಿನ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಆಧರಿಸಿದವು. ನೋಡಿ, ಇಲ್ಲಿಯ ಬೃಂದಾವನ ಮತ್ತೆ ಗೋಲೋಕದಲ್ಲಿ ಬೃಂದಾವನ ಸೇಮ್. ಇಲ್ಲಿ ಎಂತ ಆಗ್ತದೆ, ಅಲ್ಲಿ ಎಂತ ಆಗ್ತದೆ, ಅದೇ ಇಲ್ಲಿ ಆಗುವಂಥದ್ದು. ಹಾಗೆ ಈ ಬೃಂದಾವನ ಬೇರೆ, ಆ ಬೃಂದಾವನ ಬೇರೆ ಅಲ್ಲ, ಸೇಮ್.
ಅಲ್ಲಿ ಭಕ್ತರು ಸದಾ ಭಗವಂತನ ದಿವ್ಯ ಸೇವೆಯಲ್ಲಿ ನಿರತರಾಗಿ ಇರುತ್ತಾರೆ ನೋಡಿ. ಗೋಲೋಕ ವೃಂದಾವನ ಅಂತ ಪ್ರಭುಪಾದ ಹೇಳುವಂತದ್ದು. ಇನ್ ವೃಂದಾವನ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಮಾಡಿ. ಇನ್ ವೃಂದಾವನ all living entities, they know that they are servant of Krishna and continuously they are serving Krishna. ವೃಂದಾವನದ ಜನರಿಗೆ ಗೊತ್ತುಂಟು ಅವರು ಭಗವಾನ್ ಕೃಷ್ಣನ ಸೇವಕರು ಅಂತ. ಹಾಗಾಗಿ ಅವರು ಬಲರಾಮಿಂದ ಹಿಡಿದು ರಾಧಾರಾಣಿ ಯಾರೇ ಇರಲಿ ಅವ್ರಿಗೆ ಗೊತ್ತು ನಾವು ಕೃಷ್ಣನ ಸೇವಕ. ಹಾಗಾಗಿ ಕಂಟಿನ್ಯೂಸ್ ಆಗಿ ಅವರು ಕೃಷ್ಣನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇದು ವೃಂದಾವನ. ಹಾಗೆ ಮನೆಯಲ್ಲಿ ಕೂಡ ನಾವು ಇದನ್ನು ಮಾಡಿದ್ರೆ ಮನೆಯ ವೃಂದಾವನ ಆಗ್ತದೆ, ಗೋಲೋಕ ವೃಂದಾವನ ಆಗ್ತದೆ. ಇಷ್ಟೇ ಡಿಫರೆನ್ಸ್. ಪ್ರಭುಪಾದ ಗೋಲೋಕ ವೃಂದಾವನ ನಮ್ಮ ಮನೆಗೆ ತರಬಹುದು. ಯಾವಾಗ ನಾವು ಕಂಪ್ಲೀಟ್ ಎಸ್ ನಾವು ಭಗವಂತನ ಸೇವಕರು, ನಾವು ಇರುವುದು ಭಗವಂತನ ಸೇವೆಗೆ ಅಂತ ಈ ಕಾನ್ಶಿಯಸ್ನೆಸ್, ಈ ಪ್ರಜ್ಞೆಗೆ ನಾವು ಬರಬೇಕು. ಕಾನ್ಶಿಯಸ್ನೆಸ್ಗೆ ಇದೇ ವೃಂದಾವನ. ಹಾಗೂ ಇದು ಗೋಲೋಕ ವೃಂದಾವನದಿಂದ ಭಿನ್ನವೇನಲ್ಲ. ಇಲ್ಲಿಯ ವೃಂದಾವನ. ಇದರ ಸಮಾರೋಪವೆಂದರೆ ಯಾರು ಶ್ರೀ ಚೈತನ್ಯ ಪರಂಪರೆಯಲ್ಲಿ ಕಟ್ಟುನಿಟ್ಟಾಗಿ ಇರುತ್ತಾರೋ ಅಂತವರು ಗೃಹಸ್ಥರಾದರೂ ಸನ್ಯಾಸಿಗಳನ್ನು ಕೂಡ ಅರಸಲು ಶಕ್ತ ನೋಡಿ. ಚೈತನ್ಯ ಈ ಪರಂಪರೆಯಲ್ಲಿ ಗೃಹಸ್ಥನಿಗೆ ಕೂಡ ಸನ್ಯಾಸಿ ಅರಸುವರು. ಯಾಕೆಂದ್ರೆ ಅವನ ಮನೆಯೇ ಗೋಲೋಕ ವೃಂದಾವನ. ಹಾಗಾಗಿ ನಾವು ಗೋಲೋಕ ವೃಂದಾವನ ಮಾಡ್ಬೇಕು ಮನೆಯನ್ನು. ತಾನು ಪ್ರಗತಿ ಪಥದಲ್ಲಿ ಮುನ್ನಡೆದಿದ್ದರೂ ಸನ್ಯಾಸಿಯೋರ್ವನು ಭಗವಂತನಿಗೆ ಸಲ್ಲಿಸುವ ಸೇವೆಯಿಂದ ಅಲೌಕಿಕ ಮಟ್ಟಕ್ಕೆ ಏರಬೇಕು. ತಮ್ಮ ವಾಸ್ತವವಾದ ವರ್ತನೆಯಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಸರ್ವಭಟ್ಟಾಚಾರ್ಯ ಆಶೀರ್ವಾದ ಬೇಡಿದರು. ಈ ರೀತಿ ವೈಷ್ಣವನೊಬ್ಬನು ಯಾವುದೇ ಸಾಮಾಜಿಕ ಸ್ತರದವನಾಗಿರಲಿ ಆತನಿಂದ ಹಾರೈಕೆಗಳನ್ನು ಪಡೆಯಲು ನಿರೀಕ್ಷಿಸಬಹುದೆನ್ನಲು ಪ್ರಭು ಶ್ರೀ ಚೈತನ್ಯರು ಪ್ರತ್ಯಕ್ಷ ನಿರ್ದೇಶನ ಆದರು. ಹಾಗಾಗಿ ಯಾರಿಗೂ ಕೂಡ ಆಶೀರ್ವಾದ ಕೊಡ್ಬೋದು, ಸನ್ಯಾಸಿ ಅಂತಲ್ಲ, ಯಾರಿಗೂ ಕೂಡ ಕೊಡ್ಬೋದಂತೆ, ಗೃಹಸ್ಥನಿಗೆ ಕೂಡ ಕೊಡ್ಬೋದು. ಆದ್ರೆ ಅವ ಕಾನ್ಶಿಯಸ್ನೆಸ್ ಟೋಟಲಿ ಗೋಲೋಕ ವೃಂದಾವನ ಕಾನ್ಶಿಯಸ್ನೆಸ್ ಅಲ್ಲಿ ಇರಬೇಕು. ಆಗ ಅವನಿಗೆ ಕೂಡ ಆಶೀರ್ವಾದ ಕೊಡ್ಬೋದು. ಹರೇ ಕೃಷ್ಣ. ಸಮಯ ಇಲ್ಲ, ಅದಕ್ಕೆ ಬೇಗ ನಿಲ್ಲಿಸಿದೆ, ಇಲ್ಲದೆ ಮಾತಾಡ್ತಾ ಹೋಗ್ಬೋದು. ಹರೇ ಕೃಷ್ಣ. ನೋಡಿ, ಅದಕ್ಕೆ ಕೆಲವೊಂದು ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಸಮಯ ನಮಗೆ ನಡುವಲ್ಲಿ ಬರ್ತದೆ. ಸ್ಪಿರಿಚುವಲ್ ವರ್ಲ್ಡ್ ಅಂದ್ರೆ ಸಮಯ ಇಲ್ಲ, ದೇರ್ ಇಸ್ ನೋ ಟೈಮ್. ನೀವು ಹೇಳ್ತಾ ಹೋಗುವಂಥದ್ದು ಅನ್ಲಿಮಿಟೆಡ್. ನಮಗೆ ಟೈರ್ಡ್ನೆಸ್ ಕೂಡ ಆಗುವುದಿಲ್ಲ, ನಿದ್ರೆ ಕೂಡ ಬರುವುದಿಲ್ಲ. ಟೋಟಲಿ ಗ್ಲೋರಿಫಿಕೇಶನ್ ಆಗ್ತಾ ಹೋಗುವಂಥದ್ದು ಭಗವಂತನ ಬಗ್ಗೆ. ಇದು ಸ್ಪಿರಿಚುವಲ್ ವರ್ಲ್ಡ್. ಅದು ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನೋಡಿ ಟೈಮ್ ಫ್ಯಾಕ್ಟರ್ ಉಂಟು, ನಮ್ಮನ್ನು ನಿಲ್ಲಿಸಿಬಿಡ್ತು. ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಅಂತಲೇ ಕೇಳ್ಬಹುದು. ಯಾವ್ದು ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ.